ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪೆನ್ ಪುಸ್ತಕ ಕೊಡುವ ಬದಲು ರೈಫಲ್ ಟ್ರೈನಿಂಗ್ ಮಾಡಲಾಗಿದೆ ಎಂದು ವಿಪಕ್ಷ ಉಪನಾಯಕ ಯುಟಿ ಖಾದರ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಶಾಸಕರೇ ಮುಂದೆ ನಿಂತು ಮಾಡಿರುವುದು ಸರ್ಕಾರದ ತಾಲಿಬಾನ್ ಸಂಸ್ಕೃತಿ ತೋರಿಸುತ್ತದೆ. ಸರ್ಕಾರ ಗೂಂಡಾಗಿರಿ ಮಾಡಲು ಹೊರಗುತ್ತಿಗೆ ಕೊಟ್ಟಂತಿದೆ. ಎನ್ಸಿಸಿಯಂತ ಸಂಸ್ಥೆಗಳು ಅಧಿಕೃತ, ಅವರು ದೇಶ ಸೇವೆಗಾಗಿ ತರಬೇತಿಯನ್ನ ಕೊಡ್ತಾರೆ. ಆದರೆ ಕೊಡಗಿನಲ್ಲಿ ಮಾಡಿದವರು ಯಾರು ಅನ್ನೋದು ಗೊತ್ತಿದೆ ಎಂದ ಅವರು, ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಒಂದೇ ಒಂದು ಹೈಸ್ಕೂಲ್ ಪ್ರಾರಂಭಿಸಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಥಮಿಕ ಬಿಡಿ ಅಂಗನವಾಡಿ ಕೂಡ ಹೊಸದಾಗಿ ಆರಂಭಿಸಿಲ್ಲ. ವಿದ್ಯಾಸಂಸ್ಥೆಗಳಲ್ಲಿ ಶಸ್ತ್ರಾಸ್ತ್ರ ತರಬೇತಿಗೆ ಅವಕಾಶ ಕೊಟ್ಟಿರುವುದು ಸರ್ಕಾರದ ನಿರ್ಲಕ್ಷ್ಯ. ಗೃಹ ಸಚಿವರು ಮತ್ತು ಶಿಕ್ಷಣ ಸಚಿವರು ಈ ಬಗ್ಗೆ ಜನರಿಗೆ ಉತ್ತರಿಸಲೇ. ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಕೂಡ ಮೌನವಾಗಿರುವುದು ಸರಿಯಲ್ಲ ಎಂದು ಖಾದರ್ ಹೇಳಿದರು. ವಿದ್ಯಾರ್ಥಿಗಳಿಗೆ ಪೆನ್ ಪುಸ್ತಕ ಕೊಟ್ಟು ಉತ್ತಮವಾದ ಶಿಕ್ಷಣ ಮುಖಾಂತರ ಸತ್ಪ್ರಜೆಯಾಗಿ ಬೆಳೆಸುವ ಕೈಗಳಿಗೆ ಸರ್ಕಾರದ ಶಾಸಕರ ಇನ್ನಿತರೆ ಅತಿಥಿ ಮುಂದೆ ನಿಂತು ರೈಫಲ್ ಟ್ರೈನಿಂಗ್ ಮಾಡಿಸುವುದು ಮತ್ತು ಆಯುಧಗಳು ಕೊಡುವುದು ಬಹುಶಃ ಸರ್ಕಾರದ ಸಂಸ್ಕೃತಿಯನ್ನು ಇವತ್ತು ತಾಲಿಬಾನ್ ಸಂಸ್ಕೃತಿಯನ್ನು ತೋರಿಸ್ತದೆ. ರಾಜ್ಯ ಸರ್ಕಾರ ಜನಪ್ರತಿನಿಧಿಗಳೇ ಮುಂದೆ ಈ ರೀತಿ ಮಾಡುವಾಗ ರಾಜ್ಯ ಸರ್ಕಾರ ಗೂಂಡಾಗಿರಿಯನ್ನು ಹೊರಗುತ್ತಿಗೆ ಕೊಟ್ಟಂಥ ಪರಿಸ್ಥಿತಿ ಇವತ್ತು ಆಗಿದೆ. ಬೇರೆ ಬೇರೆ ಸಂಘ ಸಂಸ್ಥೆಯವರಿಗೆ ಹೊರಗುತ್ತಿಗೆ ಕೊಟ್ಟಿದೆ, ಔಟ್ಸೋರ್ಸ್ ಮಾಡಿದೆ. ಇವತ್ತು ಗೃಹ ಸಚಿವರು ಮತ್ತು ಶಿಕ್ಷಣ ಸಚಿವರು ರಾಜ್ಯ ಜನತೆಗೆ ಇವತ್ತು ಉತ್ತರ ಕೊಡಬೇಕು. ಯಾರು ಮಾಡಿದ್ರು, ಉದ್ದೇಶ ಏನು, ಯಾಕೆ ಅಂತ ಹೇಳಿ. ಕೆಲವರು ಇವತ್ತು ಹೇಳ್ತಾರೆ NCCಯಲ್ಲಿದೆ ಅಥವಾ ಇನ್ನಿತರ ನಮ್ಮ ಟ್ರೈನಿಂಗ್ ಆಗುವಾಗ ಇದೆ ಅಂತೇಳಿ. ಟ್ರೈನಿಂಗ್ ಆಗೋ ಇದೆ, ಆ ಸಂಸ್ಥೆಗೆ ಒಂದು ಸರ್ಕಾರದ ಅಥಾರಿಟಿ ಇದೆ, ಸರ್ಕಾರದ ಒಂದು ಮಾನ್ಯತೆ ಇದೆ. ಅದರ ಆ ಒಂದು ಸಂಸ್ಥೆಯ ಉದ್ದೇಶವು ದೇಶ ಪ್ರೇಮ ಇವತ್ತು ಉದ್ದೇಶ ಆಗಿರುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಆ ಒಂದು NCCಯಲ್ಲಿ ಸೇರಿದವರಿಗಿದೆ. ಅದು ಇಲ್ಲಿ ಮಾಡಿದವರು ಯಾರಿಗೆ ಬೇಕಾದ ತಗೊಂಡು ಎಲ್ಲೆಲ್ಲಿಗೆ ಹೋಗೋಣ ಟ್ರೈನಿಂಗ್ ಕೊಡ್ಬೋದಾ? ಜಿಲ್ಲಾಧಿಕಾರಿಗಳಿಗೆ ಪರ್ಮಿಷನ್ ಕೊಡಲಿಕ್ಕೆ ಆಗ್ತದಾ? ಜಿಲ್ಲಾಧಿಕಾರಿಯಿಂದ ಇದಕ್ಕಾಗಿ ಪರ್ಮಿಷನ್ ತಗೊಂಡಿದ್ದಾರಾ? ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಪರ್ಮಿಷನ್ ತಗೊಂಡಿದ್ದಾರಾ? ಅಥವಾ ಇದನ್ನು ಮಾಡಿಸಿದಂಥ ಅವರ ಸಂಘಟನೆಯ ಬ್ಯಾಕ್ಗ್ರೌಂಡ್ ಉದ್ದೇಶ ಏನು? ಇದೆಲ್ಲವೂ ಕೂಡ ಸಮಾಜದ ಭವಿಷ್ಯದ ಒಳಿತಿನಿಂದಾಗಿ ಆಲೋಚನೆ ಮಾಡಿಕೊಂಡು ಇವತ್ತು ಸರ್ಕಾರ ತೀರ್ಮಾನ ತಗೊಳ್ಬೇಕು. ಇದನ್ನು ಇವತ್ತು ಸರ್ಕಾರ ಬಹಿರಂಗಪಡಿಸುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಯಾರು ಇದನ್ನು ಮಾಡಿದ್ದಾರೆ, ಅವರ ಉದ್ದೇಶ ಏನಂತೇಳಿ ತನಿಖೆ ಮಾಡೋ ಕೆಲಸ ಇವತ್ತು ಆಗಬೇಕಾಗ್ತದೆ. ಇದನ್ನು ಮೌನವಾಗಿ ನೋಡುವಂಥ ಶಿಕ್ಷಣ ಇಲಾಖೆ ಸಚಿವರಿರಲಿ, ಗೃಹ ಸಚಿವರಿರಲಿ, ಪರೋಕ್ಷವಾಗಿ ಇದಕ್ಕೆಲ್ಲ ಬೆಂಬಲ ಕೊಟ್ಟಂಥ ರೀತಿಯಲ್ಲಿ ಇದು ಕಾಣುವಂಥ ಅವಕಾಶ ಇವತ್ತು ಆಗುವಂಥದ್ದು. ಮುಸ್ಲಿಮರ ಓಟು ಬೇಡ, ಹಿಂದೂಗಳ ಓಟು ಸಾಕು ಎಂಬ ಶಾಸಕ ಹರೀಶ್ ಪೂಂಜಾ ಹೇಳಿಕೆಯ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯಿಸಿದ ಖಾದರ್ ಅವರು, ಇದು ಬೆಳ್ತಂಗಡಿ ಶಾಸಕರ ಅಪ್ರಬುದ್ಧ ಮಾತು. ಅದೊಂದು ಕೀಳು ರಾಜಕೀಯ. ಅದಕ್ಕೆ ನಾನು ಉತ್ತರ ಕೊಡಲ್ಲ. ಅದಕ್ಕೆ ಬೆಳ್ತಂಗಡಿಯ ಜನ ಉತ್ತರ ಕೊಡ್ತಾರೆ. ಓಟ್ ಕೊಟ್ಟ ಜನರಿಗಾದರೂ ಮೊದಲು ಇವರು ಕೆಲಸ ಮಾಡಲಿ. ಅಲ್ಲಿನ ಎಂಡೋಸಲ್ಫನ್ ಪೀಡಿತರಿಗೆ ಇವರು ಏನ್ ಮಾಡಿದ್ದಾರೆ, ಮೊದಲು ಇವರು ಅದನ್ನ ಮಾಡಲಿ. ಅದು ಬಿಟ್ಟು ಇದೆಲ್ಲ ಅಲ್ಲ ಎಂದು ಖಾದರ್ ಹೇಳಿದರು. ಬೆಳ್ತಂಗಡಿಯ ಜನತೆಗೆ ಉತ್ತರ ಕೊಡ್ತಾರೆ. ಇದರಲ್ಲಿ ಬೆಳ್ತಂಗಡಿ ಜನತೆ ಅದಕ್ಕೆ ಉತ್ತರ ಕೊಡ್ತಾರೆ. ಎಷ್ಟೋ ಜನರು ಬಂದಿದ್ದಾರೆ, ಎಂತೆಲ್ಲ ಹೋಗಿದ್ದಾರೆ, ಏನೆಲ್ಲ ಮಾತಾಡಿದವರು ಬಂದಿದ್ದಾರೆ. ಇದರಲ್ಲಿ ಯಾರು ಓಟು ಕೊಟ್ಟಿದ್ದಾರೆ ಅವರ ಕೆಲಸನಾದರೂ ಮಾಡಲಿ. ಆ ಎಂಡೋಸಲ್ಫೋನ್ ಅವ್ರು ಮುಂದೆ ತಂದು ನಿಲ್ಲಿಸಿ ಬ್ಯಾಂಗ್ಳೂರು ತಗೊಂಡು ಹೋಗಿ ಇವತ್ತು ಪಾಪ ಎಂಡೋಸಲ್ಫೋನ್ ಕೇಳುವಂಥ ಗತಿ ಉಂಟ? ನಾನು ಅವತ್ತು ಆರೋಗ್ಯ ಸಚಿವನಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾಡಿದಂಥ ಒಂದು ಯೋಜನೆ ಅಲ್ಲದೆ ಆ ಯೋಜನೆಗೆ ಒಂದು ಕೂಡ ಎಡಿಷನಲ್ ಆಗಲಿಲ್ಲ ಮತ್ತು ಅದನ್ನು ಅನುಷ್ಠಾನ ಕೂಡ ಆಗಲಿಲ್ಲ. ಬರೀ ರಾಜ್ಯಕ್ಕೋಸ್ಕರ ಆ ಮಕ್ಕಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಸಿಲಲ್ಲಿ ಫ್ರೀಡಮ್ ಪಾರ್ಕ್ ನಿಲ್ಲಿಸಿ ಉಚಿತವಾಗಿ ಇದು ತಗೊಂಡು ಪ್ರಚಾರ ತಗೊಂಡ್ರಲ್ಲ,
ಅವ್ರಿಗೇನಾದರೂ ಮಾಡಿದಾರಾ? ಬೇರೆಯವ್ರದ್ದು ಬಿಡಿ, ಇನ್ನು ಅವ್ರು ಕೊಡ್ತಾರೆ ಅವ್ರಿಗೆ ಓಟು, ಅವ್ರ ಕುಟುಂಬಸ್ಥರು ಬೇರೆಯವ್ರಿಗೆ ಕೊಡಲಿಕ್ಕೆ. ಆದ ಕಾರಣ ಇದೆಲ್ಲ ಇಮ್ಮೆಚೂರ್ ಮಾತುಗಳು, ಪೊಲಿಟಿಕ್ಸ್ಗಳು.